ವಿರಾಮದ ನಂತರ ಐಸ್ ಕ್ರೀಮ್ ಮನೆಯಲ್ಲೂ ಮನದಲ್ಲೂ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಆಲ್ರೆಡಿ ನಾವು ಫಸ್ಟ್ ಸ್ಟೇಜ್ ಮುಗಿಸಿ 2 hours ಗಂತ ಫ್ರಿಜ್ಜಲ್ಲಿ ನಾವು ಐಸ್ ಕ್ರೀಮ್ ಇಟ್ಟಿದ್ವಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ತಾರೆ. ಸೊ ಇದಿಷ್ಟು 2 hours ಗಂತ ಇಟ್ಟಿದ್ದೀವಿ. ಸೊ ಹೌದು, ಇದು 2 hours ಆಲ್ರೆಡಿ ನಾವು ಸೆಟ್ ಮಾಡಿ ಇಟ್ಟ ಐಸ್ ಕ್ರೀಮ್. ಈಗ ಪುನಃ ಇದನ್ನು ಬೌಲಲ್ಲಿ ಹಾಕಿ ಬ್ಲೆಂಡ್ ಮಾಡಬೇಕು. ಓಕೆ, ಮತ್ತೊಮ್ಮೆ ಮಾಡಬೇಕು. ಸೊ ಇದನ್ನು ಮತ್ತೊಮ್ಮೆ ಮಾಡಲಿಕ್ಕೆ ರೀಸನ್ ಅಂದರೆ ಐಸ್ ಕ್ರೀಮ್ ತುಂಬಾ ಸಾಫ್ಟ್ ಮತ್ತು ಕ್ರೀಮಿ ಆಗ್ತದೆ. ಎಷ್ಟಲ್ಲಿ ಮಾಡಬೇಕು? 3-4 times ರಿಪೀಟ್ ಸೇಮ್ ಪ್ರೊಸೀಜರ್ ಆಫ್ಟರ್ 2 hours ಇದು ಬೀಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಎವ್ರಿ 2 hours ನಾವು ಬೀಟ್ ಮಾಡ್ತಾ ಇರಬೇಕು. ಓಕೆ ಸರ್, 3-4 times ಮಾಡಿದ್ರೆ ಸಾಕು. ಓಕೆ. ಸೊ ನೀವು ಮನೆಯಲ್ಲಿ ತುಂಬ ಐಸ್ ಕ್ರೀಮ್ ಎಲ್ಲ ಮಾಡ್ತಿರ್ತೀರಿ ಅನ್ಸುತ್ತೆ. ಹೌದು. ಯಾವ್ಯಾವ ಫ್ಲೇವರ್ ಮಾಡ್ತೀರಾ? ಕಸ್ಟರ್ಡ್ ಐಸ್ ಕ್ರೀಮ್ ಮಾಡ್ತೇನೆ, ಮತ್ತು ಇದು ಸೇಮ್ ಐಸ್ ಕ್ರೀಮ್ ಬೇರೆ ಫ್ರೂಟ್ಸ್ ತೆಗೆದು ಕೂಡ. ಓಕೆ, ಅಂದರೆ ಯಾವುದೆಲ್ಲ ಫ್ರೂಟ್ಸ್? ಚಿಕ್ಕು, ಓಕೆ, ಕಸ್ಟರ್ಡ್ ಆಪಲ್. ಸೊ ನಿಮ್ಮ ಮಕ್ಕಳಿಗಂತೂ ಫುಲ್ ಲಾಟ್ರಿ ಅಂತಾನೆ ಹೇಳ್ಬೋದು. ಯಾವಾಗ ಬೇಕಾದ್ರೂ ಐಸ್ ಕ್ರೀಮ್. ಮಮ್ಮ ಐಸ್ ಕ್ರೀಮ್ ಅಂತ ಹೇಳಿದ ತಕ್ಷಣ ಮರುದಿನ ಐಸ್ ಹೋಮ್ ಮೇಡ್ ಹೆಲ್ದಿ ಅಲ್ಲ. ಹೌದು. ಸೊ ಮಕ್ಕಳಿಗೆ ಯಾವ ಐಸ್ ಕ್ರೀಮ್ ತುಂಬ ಪ್ರಿಫರ್ ಮಾಡ್ತಾರೆ? ಮ್ಯಾಂಗೋ ಐಸ್ ಕ್ರೀಮ್. ಹೌದು, ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ತೋರಿಸಿದ್ವಿ. ಸೊ ಈಗ ನಿಮ್ಮ ಮಕ್ಕಳ ಫೇವ್ರೇಟ್ ನೀವು ಮಾಡ್ತಿದ್ದೀರಿ. ಸೊ ನಿಮ್ಮ ಹಸ್ಬೆಂಡ್ಗೆ ಯಾವ್ದು ಇಷ್ಟ? ಅವರಿಗೆ ಏನು ಆಗ್ತದೆ. ಸೊ ಹಸ್ಬೆಂಡ್ಗೆ ಏನಾದರೂ ಪರವಾಗಿಲ್ಲ, ಮಕ್ಕಳಿಗೆ ಬೇಕಾಗಿರೋದು ಮಾಡ್ತೀನಿ. ಓಕೆ. ಸೊ ಬೇರೆ ಯಾವುದೆಲ್ಲ ಮಾಡ್ತೀರಾ ನೀವು? ಅಂದರೆ ಐಸ್ ಕ್ರೀಮ್ ಬಿಟ್ಟರೆ ಬೇರೆ? ಬೇರೆ ನಾನು ಬೇಕಿಂಗ್ ಮಾಡ್ತೇನೆ. ನಾನು ಆ್ಯಕ್ಚುಲಿ ಹೋಮ್ ಬೇಕರ್. ಓಕೆ. ಸೊ ಕಪ್ ಕೇಕ್ಸ್, ಬರ್ಡೇ ಕೇಕ್ಸ್ ಹಾಗೆ ಅದೆಲ್ಲ ಆರ್ಡರ್ಸ್ ತೆಗಿತೇನೆ. ಓಕೆ, ಹಾಗಾದರೆ ಈಗ ನಮಗೆಲ್ಲ ಕಪ್ ಕೇಕ್ಸ್ ಎಲ್ಲ ರೆಡಿ ಆಗಿದೆ. ನಾವು ಫುಲ್ ತಿನ್ಲಿಕ್ಕೂ ರೆಡಿ ಆಗಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಓಕೆ, ಇದು ಸೊ 2 hours ಆದಮೇಲೆ ಇಷ್ಟೊಂದು ಗಟ್ಟಿಯಾಗಿರ್ತದೆ ಅದು. ಓಕೆ, ಫೈನ್. ಸೊ ಈಗ ತಿಂದರೆ ಅದಕ್ಕೆ ಕಷ್ಟೊಂದು ಇದು. ಹೌದು, ಅಷ್ಟು ಟೇಸ್ಟ್ ಅಂತ. ಹೌದು, ಅಂದರೆ ತುಂಬ ಕ್ರೀಮಿ ಅಂತ ನಿಮಗೆ ಅನ್ಸಲ್ಲ ಹಾಗೆ. ಹೌದು. ಸೊ ತಿಕ್ಕಾಗಿದೆ ಇದು, ನೋಡುವಾಗಲೇ ಈಗಲೇ ಆಸೆ ಆಗ್ತಿದೆ ನನಗೆ. ಸೊ ಈಗ ಫಸ್ಟ್ ಬ್ಲೆಂಡಿಂಗ್ ಮಾಡ್ತಿದ್ದೀವಿ ನಾವು. ಓಕೆ, ಫಸ್ಟ್ ಸ್ಟೆಪ್. 2 hours ಆದಮೇಲೆ ಒಮ್ಮೆ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಆಗಿದಾಯ್ತು. ಸೊ ಇದೇ ರೀತಿ ನಾವು ಎಷ್ಟಲ್ಲಿ ರಿಪೀಟ್ ಮಾಡಬೇಕು? 4 ಸಲ. ಹೌದು, 3 to 4 times. ಎವ್ರಿ 3 to 4. ಹೌದು, ಮಿನಿಮಮ್ 3 times ಮಾಡಿದ್ರೆ ಒಳ್ಳೇದು. ಹೌದು. ಸೊ ಇದನ್ನ ಸೇಮ್ ಏರ್ಟೈಟ್ ಹೌದು, ಸೇಮ್ ಪ್ರೊಸೀಜರ್ ಅಲ್ಲಿ ರಿಪೀಟ್ ಮಾಡಿದ್ರೆ ಆಯ್ತು. ಸೊ 24 hours ಅಂತ ಹೇಳಿದ್ರೆ? ಹೌದು, 24 hours ಹೋಗ್ತದೆ. ಓಕೆ, ಹೌದು. ಸೊ ಫುಲ್ ಇದು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ಒಂದಿನ ಫುಲ್ ಇದಕ್ಕೆ ಹೋಗ್ತದೆ. ಸೊ ನೀವು ಹೌಸ್ ವೈಫ್ ಅಲ್ವಾ? ಸೊ ಫ್ರೀ ಟೈಮಲ್ಲಿ ಬೇರೆ ಏನು ಮಾಡ್ತೀರಾ? ನಾನು ಫುಡ್ ಬ್ಲಾಗಿಂಗ್ ಮಾಡ್ತೇನೆ. ಓಕೆ. ಸೊ ನನ್ನ ಫುಡ್ ಬ್ಲಾಗ್ geetsdawat.com ಅಂತ ಉಂಟು. ಓಕೆ. ಪ್ಲಸ್ ಇದು ಬೇಕಿಂಗ್ ಆರ್ಡರ್ಸ್ ತೆಗಿತೇನೆ. ಸೊ ನಿಮ್ಮ ಸ್ಪೆಷಾಲಿಟಿ ಅಂತ ಹೇಳಿದ್ರೆ? ಸ್ಪೆಷಾಲಿಟಿ ಕೇಕ್ಸ್ ಎಲ್ಲ ತುಂಬ ಒಳ್ಳೆಯದು. ಚಾಕ್ಲೇಟ್ ಕೇಕ್ಸ್. ಹೌದು, ಎಲ್ಲ ಟೈಪ್ ಆಫ್ ಕೇಕ್. ಮಕ್ಕಳಿಗಂತೂ ತುಂಬ ಖುಷಿಯಲ್ಲಿ ಇರ್ಬೋದು. ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಮಕ್ಕಳು? ನನ್ನ ಮಗಳು ಫಸ್ಟ್ ಇಯರ್ BCom ಓದ್ತಾ ಇದ್ದಾಳೆ, ಮತ್ತು ಮಗ 8ನೇ ತರಗತಿ. ಹೌದೌದು, ಹೌದು. ಐಸ್ ಕ್ರೀಮ್ ತಿನ್ನುವಾಗ ಎಲ್ಲರೂ ಮಕ್ಕಳಾಗ್ತಾರೆ. ಅದರಲ್ಲೂ ಅವರ ಫ್ರೆಂಡ್ಸ್ ಎಲ್ಲ ಬರುವಾಗ ಐಸ್ ಕ್ರೀಮ್ ಎಲ್ಲ ಮನೆಯಲ್ಲೇ ಮಾಡಿಟ್ಟಿದ್ದಾರೆ. ಮತ್ತು ಯಾವಾಗಲೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ತುಂಬಾ ಹೆಲ್ತಿಗೆ ಒಳ್ಳೆ. ಹೌದು. ಓಕೆ. ಸೊ ಇದನ್ನ ಇನ್ನು ಮತ್ತೆ ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ. ಓಕೆ. ಸೊ ಸೆಕೆಂಡ್ ಸ್ಟೇಜ್ ಆಗಿದೆ. ಸೆಕೆಂಡ್ ಸ್ಟೇಜ್ ಆಗಿ ಈಗ ಮತ್ತೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ 2 hours. ಓಕೆ. ಸೊ 4 ಸಲ ಬ್ಲೆಂಡ್ ಮಾಡಿದ್ದಾರೆ ಐಸ್ ಕ್ರೀಮನ್ನು. ಅಂದರೆ ಪ್ರತಿ 2 ಗಂಟೆ ಅನ್ನೋ ಹಾಗೆ ಬ್ಲೆಂಡ್ ಮಾಡಿ ಅದನ್ನು ಈಗ 4 ಸಲ ಇವ್ರು ಮಾಡಿದ್ದಾರೆ. ಮಿನಿಮಮ್ 3 ಸಲ ಮಾಡಬೇಕಂತೆ. ಸೊ 4 time ಇವ್ರು ಮಾಡಿದ್ದಾರೆ. 4 time ಬ್ಲೆಂಡ್ ಮಾಡಿ ಈಗ ಅದನ್ನು ಹೊರಗೆ ತರ್ತಿದ್ದಾರೆ ಫ್ರೀಝರಲ್ಲಿ ಮತ್ತೆ 2 ಗಂಟೆಗೆ ಇಟ್ಟು. ಸೊ ಫೈನಲ್ ಪ್ರೊಸೀಜರ್ ಅಂತ ಅನಿಸುತ್ತೆ. ಇನ್ನು ಗಾರ್ನಿಷಿಂಗ್ ಮಾಡಿದರೆ ಆಯಿತು. ಸೊ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೊ ಇದನ್ನು ನಾವು 4 time ಬ್ಲೆಂಡ್ ಮಾಡಿದ್ದೀವಿ ಪ್ರತಿ 2 hours. ಆಲ್ರೆಡಿ ನಾನು ಮಾಡಿಟ್ಟದು, ಅಂದ್ರೆ ತುಂಬಾ ಟೈಮ್ ತೆಗಿತದಂತ. ಹೌದು. ಸೊ ಹೀಗೆ ಆಗ್ತದೆ ಸೆಟ್ ಆಗಿ. ಓಕೆ. ಸೊ ಈಗ ಫುಲ್ ಐಸ್ ಕ್ರೀಮ್ ರೆಡಿ. ಹೌದು, ರೆಡಿ ಟು ಅಟ್ಯಾಕ್. ಹೌದು. ಓಕೆ.
ಆಗಿದೆ, ಒಂದು ಸ್ಕೂಪ್ ಹೋಯ್ತಲ್ಲಿ. 2 ಹಾಕ್ಲಾ? ಎರಡಾಗಿ 4 ಹಾಕಿದ್ರೆ ನಾವು ರೆಡಿ. ಗಾರ್ನಿಶಿಂಗ್ ಸ್ಟಾರ್ಟ್ ಆಗಿದೆ. ಮ್ಯಾಂಗೋ ಎಲ್ಲ ಹಾಕ್ತೀವಿ. ಹೌದು ಹೌದು ಮ್ಯಾಂಗೋ ಹಾಕಿದ ತಕ್ಷಣ ಗೊತ್ತಾಗ್ತದೆ. ಹೌದು. ಕಲರೇ ಗೊತ್ತಾಗ್ತದೆ, ಬಟ್ ಇಟ್ ವಿಲ್ ಮೇಕ್ ಇಟ್ ಮೋರ್ ರಿಚ್. ಮತ್ತು ಇದು ಸ್ವಲ್ಪ ರೋಸ್ಟೆಡ್ ಡ್ರೈ ಫ್ರೂಟ್ಸ್, Okay. ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂ ನಟ್ಸ್ ಯೂಸ್ ಮಾಡಿದ್ದೇನೆ. ಯಾವ್ದು ಬೇಕಾದರೂ ಕೂಡ ಹಾಕ್ಬೋದು. ಐಸ್ ಕ್ರೀಮ್ ತಿನ್ನೋಕೆ ಏನಾದರೂ ಹೌದು ಮಾಡ್ಲಿಕ್ಕೆ ಹೌದು, ಮತ್ತೆ ಖುಷಿ. ಈವನ್ ಟೂಟಿ ಫ್ರೂಟಿ ಕೂಡ ಹಾಕ್ಬೋದು. ಹಾ. ಹೌದು, ಜಸ್ಟ್ ಡೆಕೋರೇಷನ್. ಓಕೆ, ಸೊ ಐಸ್ ಕ್ರೀಮ್ ರೆಡಿಯಾಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ಫುಲ್ ಗಾರ್ನಿಷ್ ಎಲ್ಲ ರೆಡಿಯಾಗಿದೆ. ಸೊ ನಾನಂತೂ ಆಗದಿಂದ ಕಾಯ್ತಿದ್ದೆ ಟೇಸ್ಟ್ ಮಾಡಲಿಕ್ಕೆ. ಈಗ ನಾವು ಇಟ್ಸ್ ಟೈಮ್ ಟು ಟೇಸ್ಟ್. ತುಂಬ ಯಮ್ಮಿ ಇದೆ. ಮ್ಯಾಂಗೋ ಫ್ಲೇವರ್ ಆ್ಯಕ್ಚುಲಿ ನಮ್ಗೆ ಗೊತ್ತಾಗುತ್ತೆ ಇದು ಮ್ಯಾಂಗೋ ಅಂತ, ಪ್ಲಸ್ ನಟ್ಸ್ ಎಲ್ಲ ಬಾಯಿಗೆ ಸಿಗುವ ಖುಷಿ ಆಗ್ತದೆ. ಸೊ ವೆರಿ ಟೇಸ್ಟಿ ರಿಯಲಿ. ಅದಲ್ಲದೆ ಎಷ್ಟು ಸಿಂಪಲ್ ಆಗಿ, ಅಂದರೆ ತುಂಬ ಹೊತ್ತು, ಅಂದರೆ ನಾವು ನಾವು ಪೇಷನ್ಸ್ ಆಗಿದ್ದು ಟೈಮ್ ಸ್ಪೇರ್ ಮಾಡಬೇಕಾಗ್ತದೆ 24 hours. ಅದನ್ನು ಬಿಟ್ಟರೆ ಮನೇಲಿ ಮಾಡಲಿಕ್ಕೆ ತುಂಬ ಸುಲಭ. ಅಂದರೆ ಹೊರಗೆ ಹೋಗಿ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಅದೊಂಥರ ಹೆಲ್ದಿನೂ ಆಗಿರ್ತದೆ. ಸೊ ನೀವು ಇಷ್ಟೊತ್ತು ನಿಮ್ಮ ಟೈಮ್ ಸ್ಪೇರ್ ಮಾಡಿ ನಮಗೆ ಇಷ್ಟು ಈಸಿಯಾಗಿ ಮ್ಯಾಂಗೋ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಹ್ಯಾಂಗದವರ ಸೈಡಿಂದ ನೀವು ಇಷ್ಟೊತ್ತು ನಮಗೆ ಐಸ್ ಕ್ರೀಮ್ ಹೇಗೆ ಮಾಡಿಕೊಡೋದು ಅಂತ ಹೇಳಿಕೊಟ್ಟಿದ್ದಕ್ಕೆ ಈ ಗಿಫ್ಟ್ ವಾಚರ್. ಸೊ ವೀಕ್ಷಕರೇ, ಸಾಯಿಗೀತ್ ಅವ್ರು ನಮಗೆ ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಅಂತ ಹೇಳ್ಕೊಟ್ರು. ಸೊ ನೀವು ಈಗಲೇ ಹೋಗಿ ಹೊರಗೆ ಹೋಗಿ ಶಾಪಿಂಗ್ ಮಾಡಿ ಎಲ್ಲ ಏನೆಲ್ಲ ಐಟಮ್ಸ್ ಬೇಕೋ ಅದನ್ನು ತಗೊಂಡು ಬನ್ನಿ. ಸಂಡೇ ಬೇರೆ ಇವತ್ತು. ಏನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ತಂದು ಈಗಲೇ ಟ್ರೈ ಮಾಡಿ. ಸೊ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ನಿಮ್ಮ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಸೊ ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.